ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರು. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ರಾಧಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿ ಆರಾಮಾಗಿದ್ದೀರಲ್ಲ? ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಇವತ್ತು? ನಾನು ಅಣಬೆಯ ಒಂದು ಪದಾರ್ಥ ಮಾಡ್ತೇನೆ. ಭಾಷೆಯಲ್ಲಿ ಅದು ಅಣಬೆ ಬುತ್ತಿ ಅಂತ ಹೇಳ್ತಾರೆ. ಅಣಬೆ ಬುತ್ತಿಯಾ? ಹೌದು. ಅಂದ್ರೆ ಏನು, ಅದನ್ನು ಬಾಳೆ ಎಲೆನ ಕಟ್ಟಿ ಬುತ್ತಿ ತರ ಮಾಡ್ಲಿಕ್ಕೆ? ಇದು ಇದರಲ್ಲಿ ಅಣಬೆ ಬುತ್ತಿ ಅಂತ ಹೇಳೋದಾ? ಹೌದು ಹೌದು, ಪದಾರ್ಥ ಅದು. ಚೆನ್ನಾಗಿ ಹೆಸರು ಚೆನ್ನಾಗಿ ಉಂಟು ನೋಡಿ, ಅಣಬೆ ಬುತ್ತಿ ಅಂತ. ಪ್ಯಾಕೆಟ್ ಅಣಬೆ ಸಿಗ್ತದಲ್ಲ, ಅದರ ಬುತ್ತಿ. ಅದರ ಬುತ್ತಿ ಅಲ್ಲ? ಓಕೆ. ಇನ್ನು ಡ್ರೈ, ಅದು ಸ್ವಲ್ಪ ಡ್ರೈ ಆಗಿ ಮಾಡ್ತಾರಾ? ಚೆನ್ನಾಗಿರ್ಬೋದು. ಅಂದ್ರೆ ಈಗ ಊಟಕ್ಕೆಲ್ಲ? ಊಟಕ್ಕೆಲ್ಲ. ಓಕೆ. ಇನ್ನೊಂದು ಡಿಶ್? ಇನ್ನೊಂದು ಹಲಸಿನ ಹಣ್ಣಿನ ಕಡುಬು. ಹಲಸಿನ ಹಣ್ಣಿನ ಕಡುಬು ಎಲೆಯಲ್ಲಿ ಹಾಕಿ. ಹೌದು, ಅದಕ್ಕೆ ನಾವು ಪತ್ತೋಳಿ ಅಂತ ಹೇಳ್ತೀವಿ. ಪತ್ತೋಳಿ? ಪತ್ರೊಡೆ ಅಲ್ಲಲ್ಲ? ಪತ್ತೋಳಿ. ಓಕೆ, ಪತ್ತೋಳಿ. ಹೌದು, ಹಲಸಿನ ಹಣ್ಣಿನ ಪತ್ತೋಳಿಯಾ? ಓಕೆ. ಒಂದು ಪತ್ತೋಳಿ, ಇನ್ನೊಂದು ಇನ್ನೊಂದು ಯಾವ್ದು ಹೇಳಿದ್ರಿ? ಅಣಬೆ ಬುತ್ತಿ. ಅಣಬೆ ಬುತ್ತಿ, ಒಂದು ಬುತ್ತಿ, ಇನ್ನೊಂದು ಪತ್ತೋಳಿ ಅಲ್ಲ? ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ? ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಮಶ್ರೂಮ್ ತಗೊಂಡಿರ್ಕೋಣ. ಅಣಬೆ ಅಲ್ಲ? ಇದು ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಹುಳಿ ಇಟ್ಟು. ಅಂದ್ರೆ ಈಗ ಅಣಬೆದ್ದು ಯಾವುದು ಹೇಳಿದ್ದು? ಬುತ್ತಿ ಮಾಡಲಿಕ್ಕೆ ಫಸ್ಟ್ ಬುತ್ತಿ ಮಾಡೋದಲ್ಲ? ಮಾಡಬೇಕು. ಓಕೆ. ಹಾಗಾದರೆ ಫಸ್ಟಿಗೆ ಮಿಕ್ಸ್ ಬೇಕಲ್ಲ? ಬುತ್ತಿಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋ ಅಂತಲ್ಲ? ಸಾಧಾರಣ 1 ಕಪ್ಪಿನಷ್ಟು ತೆಂಗಿನಕಾಯಿ ಅಲ್ಲ? ಸ್ವಲ್ಪ ಸಾಕು. ಹಾಂ, ಎಷ್ಟು ಬೇಕೋ ಅಷ್ಟು. ಓಕೆ. ಮತ್ತು ಒಂದು 4 ಬ್ಯಾಡಗಿ ಮೆಣಸಲ್ಲ? ಸ್ವಲ್ಪ ಖಾರ ಆದರೆ ಒಳ್ಳೆಯದು. ಖಾರ ಇದ್ದರೆ ಒಳ್ಳೆಯದಾ? ಓಕೆ. ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತೆ ಅದಕ್ಕೆ ತಕ್ಕಷ್ಟು ಹುಳಿಯಾ? ಓಕೆ. ನೀವು ಒಟ್ಟಿಗೆ ಹುಳಿ ಹಾಕೊಂಡಿದ್ದೀರಲ್ಲ? ಓಕೆ. ಒಟ್ಟಿಗೆ ಹುಳಿ. ಇದು ನೀರು ಇಟ್ಟು ಗ್ರೈಂಡ್ ಮಾಡಿ. ನೀರು ಹಾಕ್ಬೇಕಾ? ಓಕೆ. ಸಾಕಾ? ಸಾಕು. ಈಗ ಇದನ್ನು ನಾನು ಮಿಕ್ಸ್ ಮಾಡಿಕೊಡ್ಬೇಕಲ್ಲ? ಓಕೆ. ಇದಕ್ಕೆ ಕೊತ್ತಂಬರಿ ಇಡಲಿಕ್ಕೆ ಉಂಟು, ಹಸಿ ಕೊತ್ತಂಬರಿ ಇಡಲಿಕ್ಕೆ ಉಂಟು. ಹಾಂ, ಇದಕ್ಕೆ ಹಾಕ್ಲಿಕ್ಕೆ ಉಂಟಾ? ಹೌದು ಹೌದು. ಓಕೆ. ಹಾಂ, ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸ್ ಮಾಡಲಿಕ್ಕೆ? ಹೌದು, ಮತ್ತೆ ಗ್ರೈಂಡ್ ಮಾಡಿ ಒಟ್ಟಿಗೆ ಹಾಕ್ಬೋದಿತ್ತಲ್ಲ? ಇಲ್ಲ, ಅದು ಲಾಸ್ಟ್ ಹಾಕಬೇಕು. ಹೌದು, ಅದರ ಪರಿಮಳ ಬರ್ತದೆ. ಓಕೆ. ಹಸಿಯಾ? ಹೌದು, ಹಸಿ ಹಾಕಿದ್ರೆ ಅದು ಒಳ್ಳೆ ಪರಿಮಳ ಬರ್ತದೆ. 2 ಸ್ಪೂನ್ ಕೊತ್ತಂಬರಿ. 2 ಸ್ಪೂನ್ ಕೊತ್ತಂಬರಿ, ಹಸಿ ಕೊತ್ತಂಬರಿ ಅಲ್ಲ? ಓಕೆ. ಓಕೆ. ಇದು ಮಸಾಲೆ ಅದರಲ್ಲಿ ತೆಗೆದು ಇದರ ನೀರಿನಲ್ಲಿಯೇ ನಾವು ಬಟಾಟೆ ಮತ್ತು ಅದು ಬೇಯಿಸಬೇಕಾ? ಅಂದರೆ ಇದರ ನೀರಿನಲ್ಲಿ ಒಂದು ಪಾತ್ರೆ ಬೇಕಲ್ಲ? ಹಾಗಾದರೆ ಇದೀಗ ರೆಡಿ ಅಲ್ಲ? ಹೌದು. ಓಕೆ. ಇದು ಮಸಾಲೆ ರೆಡಿ ಆಯಿತು. ರೆಡಿ ಆಗಿದಲ್ಲ? ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದೇ ನೀರಲ್ಲಿ? ಅದೇ ನೀರಲ್ಲಿ, ಹೌದು. ಇಲ್ಲದಿದ್ರೆ ನೀರು ಹೆಚ್ಚಾಗಬಾರ್ದು, ಅದಕ್ಕೆ ಜಾಸ್ತಿ ಆಗಬಾರ್ದು. ಹೌದು, ಅಣಬೆಗೆ ಬೇಗ ಬೇಯ್ತದೆ. ಇದರ ನೀರಿನಲ್ಲಿ ಆದರೆ ಪರಿಮಳ ಕೂಡ ಬರ್ತದೆ, ಚೆನ್ನಾಗಿ ಬರುತ್ತಲ್ಲ? ಇದರಲ್ಲಿ ಸ್ವಲ್ಪ
ಮತ್ತು ಅದು ವೇಸ್ಟ್ ಕೂಡ ಆಗಲ್ಲ ನೋಡಿ. ಹೌದು, ನಾವು ಹಾಗೆ ಮಾಡೋದು. ಹಾಂ, ಸಾಕು. ಸಾಕಾ? ಬಾಣಲೆಯಲ್ಲಿ ಎಣ್ಣೆ. ಹಾಗಾದರೆ ಫಸ್ಟಿಗೆ ಓವರೇ ಉಳಿಸ್ಬೇಕಲ್ಲ. ಎಣ್ಣೆ. ಓಕೆ, ಆಯಿಲ್ ಬೇಕಾ? ಆಯಿಲ್. ಓಕೆ, ಎಷ್ಟು ಬೇಕು? ಒಗ್ಗರಣೆ ಟೈಪಾ? ಹಾಂ, ಹೌದು, ಒಗ್ಗರಣೆ. ಸ್ವಲ್ಪ ಸಾಸಿವೆ. ಓಕೆ, ಬಿಸಿ ಆಗಬೇಕಲ್ಲ ಇದಕ್ಕಂತೂ. ಸಾಧಾರಣ ಪಲ್ಯಕ್ಕೆ ಮಾಡುವ ಒಗ್ಗರಣೆ ಬೇಕಲ್ಲ, ಮತ್ತು ಇದೆಲ್ಲ ಬೇಯಿಸುವುದು ನೀರಿನಲ್ಲಿ ಬೇಯಿಸಬೇಕು. ಆ್ಯಕ್ಚುಲಿ ಇದು ಅಣಬೆಗೆ ಒಗ್ಗರಣೆ ಹಾಕಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿದೆ. ಕರಿಬೇವಿನ ಸ್ಮೆಲ್ ಮತ್ತು ಸಾಸಿವೆ ಹಾಗೆ ಪರಿಮಳ ಎಲ್ಲ ಗಮ್ಮ ಸಿಕ್ಕಿದ್ರೆ ಚೆನ್ನಾಗಿದೆ. ಹಸಿ ಕೊತ್ತಂಬರಿ ಇದು. ಅದಕ್ಕೆ ಹಸಿ ಕೊತ್ತಂಬರಿ. ಹೌದು, ಮೈನಾಗಿ ಅದಕ್ಕೆ ಹಸಿ ಕೊತ್ತಂಬರಿ ಮಸಾಲೆ ಹಾಕಿ. ಹೌದೌದು. ಓಕೆ, ಸ್ವಲ್ಪ ಕರಿಬೇವು. ಓಕೆ, ಚಟಪಟ ಸೌಂಡ್ ಬರಬೇಕಲ್ಲ. ಹೌದು. ಓಕೆ, ಇಲ್ಲದಿದ್ರೆ ಕಹಿ ಆಗ್ತದೆ. ಹೌದು, ಕರಿಬೇವು ಹಾಕ್ತೇನೆ. ಓಕೆ, ಸಾಸಿವೆ ಹಾಗೆ ಹೊಡಿತಾ ಉಂಟಲ್ಲ. ಇದು ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಲ್ಲ. ಹೌದು, ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್. ಓಕೆ, ಇದು 2 ನೀರುಳ್ಳಿ ತೆಗೆದುಕೊಂಡಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೀರಲ್ಲ. ಮತ್ತೆ 1 ಬಟಾಟೆ. ಈಗ ಬಟಾಟೆ ಹಾಕ್ತಿದ್ದೀರಾ? ಒಂದು ಸ್ವಲ್ಪ ಥಿಕ್ನೆಸ್ ಬರ್ತದೆ. ಬಟಾಟೆ ಹಾಕಿ. ಹೌದು. ಮತ್ತೆ 1 ಪ್ಯಾಕೆಟು ಅಣಬೆ ಅಲ್ಲ. ಓಕೆ, ಆ್ಯಕ್ಚುಲಿ ನಾವು ಇದು ತೆಂಗಿನಕಾಯಿ ಹಾಕಿದ ಕಾರಣ ಬಟಾಟೆ ಆಪ್ಷನ್ ಅಲ್ಲ ಅಥವಾ ಹೇಗೆ? ಅಲ್ಲ, ಬಟಾಟೆ ಹಾಕಿದ್ರೆ ಒಳ್ಳೇದು, ಚೆನ್ನಾಗಿ ಬರುತ್ತೆ. ಹೌದು, ಇಲ್ಲದಿದ್ರೆ ನೀರು ಆಗ್ತದೆ. 1 ಬಟಾಟೆ ಸಾಕು. 1 ಬಟಾಟೆ ಹಾಕಬೇಕಲ್ಲ. ಅಂದರೆ ಬಟಾಟೆಯನ್ನು ಮೊದಲೇ ಬೇಯಿಸಿ ಏನು ಹಾಕಬೇಕು? ಇಲ್ಲ, ಇದರ ಜೊತೆ. ಓಕೆ, ಈಗ ಬಟಾಟೆ ಹಾಕ್ತೀನಿ. 1 ಬಟಾಟೆ ಹಾಕಿದ್ರಲ್ಲ. ಹಾಗಾದರೆ ಇದು ಬೇಯಲಿಕ್ಕೆ ಮಾತ್ರ ಟೈಮ್ ತಗೊಳ್ತದೆ? ಇಲ್ಲ, ಬೇಯಲಿಕ್ಕೆ ಒಂದು 10 ಮಿನಿಟ್ ಸಾಕು. 10 ನಿಮಿಷ ಸಾಕಲ್ಲ? ಓಕೆ, 10-15 ಮಿನಿಟ್. ಒಗ್ಗರಣೆಯ ಪರಿಮಳ ಅಂತೂ ಗಮ್ಮತ್ತು ಬರ್ತಂತಲ್ಲ. ಹೌದು, ಕರಿಬೇವು ಸಾಸಿವೆ ಸೇರಿದಾಗ ಪರಿಮಳವೇ ಗಮ್ಮತ್ತು ಬರ್ತಂತ. ಇದು ಕ್ಲೀನ್ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ. ಓಕೆ, ಒಂದು ಎಷ್ಟು ಮಶ್ರೂಮ್ ಅಂದರೆ ನಾರ್ಮಲ್ ಆಗಿ? ಒಂದು 8 ಬರ್ತದೆ. 8 ಬರುತ್ತೆ. ಹೌದು, ಇದರಲ್ಲಿ ಇದು ಕ್ಲೀನ್ ಮಾಡಿ ತಂದಿದ್ದೇನೆ. ಇದು ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿದಿರಲ್ಲ? ಇದು ದೊಡ್ಡ ಮಾಡಿದ್ದೇನೆ ನಾನು. ಇನ್ನೂ ಚಿಕ್ಕ ಮಾಡ್ತಾರೆ? ಇನ್ನು ಚಿಕ್ಕ ಮಾಡ್ತಾರೆ, ಆದರೆ ಅದು ಇದು ಆಗ್ತದೆ ನೀರಿನಲ್ಲಿ ಸಿಗುದು, ಅದು ಮತ್ತು ಪದಾರ್ಥದಲ್ಲಿ ಸಿಗುವುದಿಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡದು ಮಾಡಿ. ದೊಡ್ಡದಾಗಿ ಉಪ್ಪು. ನೀವು ಕಲ್ಲುಪ್ಪು ಪುಡಿ ಮಾಡಿದ್ದಾ? ಇಲ್ಲ, ಇದು ಕೆಂಪು ಉಪ್ಪನ್ನೇ. ಕೆಂಪು ಉಪ್ಪು. ಓಕೆ, ಇದು ಬೆಂದ ನಂತರವೇ ಹಾಕ್ಲಿಕ್ಕಲ್ಲ ಮಸಾಲೆ? ಇದು ಈ ನೀರು ಹಾಕಿ 5-10 ನಿಮಿಷದ ನಂತರ ಮಸಾಲೆ ಹಾಕಿ ಬೆರೆಸೋದು. ಮಸಾಲೆ ಲಾಸ್ಟ್ ಆಗ್ತದೆ. ಇದು ಬೇಯಿಸಿದ ನಂತರ. ಬೆಂದ ನಂತರವೇ ಮಸಾಲೆ ಹಾಕಿ. ಮಸಾಲೆ ಹಾಕಿ. ಈಗ ನೀರು ಹಾಕಿ. ಓಕೆ, ಸಾಕಾಗುತ್ತಾ? ಬೇಕಾ ಆ್ಯಡ್ ಮಾಡಬೇಕಾ? ಸ್ವಲ್ಪ ಹಾಕಬೇಕಲ್ಲ. ಅದು ಮತ್ತೆ ಇದು ಆಗ್ತದೆ, ಗ್ರೇವಿ ಆಗ್ತದೆ. ನೋಡ್ಕೊಂಡು ಹಾಕೊಳ್ಳೋದಲ್ಲ. ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ ನೀರು ಬೇಕಿದ್ರೆ? ಸಾಕಾಗುತ್ತಾ? ಇದಕ್ಕೆ ಮುಚ್ಚಿಡಬೇಕು. ಓಕೆ, ಈಗ ಒಂದು 10 ನಿಮಿಷದಲ್ಲಿ ಆಗ್ತದೆ ಅದು. 10 ನಿಮಿಷ ಮತ್ತು ಇದು ಬೆರೆಸಿ ಅದು ಬೇಯಿಸಿದ್ರೆ ನಮ್ಮದು ಏನು ಬುತ್ತಿ ರೆಡಿ ಆಗುತ್ತೆ. ಎಸ್ ಎಸ್ ಮ್ಯಾಮ್, ಇದು ನಾರ್ಮಲ್ ಆಗಿ ಈಗ ಊಟಕ್ಕೆ ಮಾಡೋದು, ಮತ್ತೆ ದೋಸೆಗೆಲ್ಲ ಆಗ್ತದೆ. ದೋಸೆಗೆಲ್ಲ ಚೆನ್ನಾಗಿರುತ್ತಲ್ಲ? ಆಗ್ತದೆ, ಚೆನ್ನಾಗಿ ಬರೋದು. ನೀರು ದೋಸೆ ಇದೆಲ್ಲ ಚಪಾತಿಗೆ ಆಗ್ತದೆ, ದೋಸೆಗೆ ಆಗ್ತದೆ. ಈಗ ಮಶ್ರೂಮ್ ಕೆಲವು ಈಗ ನೀವು ಪೇಟೆಯಿಂದ ತಗೊಂಡಿದ್ದು ಆ್ಯಕ್ಚುಲಿ ಹಳ್ಳಿ ಸೈಡಲ್ಲೆಲ್ಲ ತೋಟದಲ್ಲೆಲ್ಲ ಸಿಗುತ್ತೆ, ಅದನ್ನು ಕೂಡ ತಗೊಂಡು. ಅದು ಬೇರೆ ಮಶ್ರೂಮ್. ಅದು ಬೇರೆ ಮಶ್ರೂಮ್ ಅಲ್ಲ? ಹೌದು, ಇದು ಪ್ಯಾಕೆಟ್ನಲ್ಲಿ. ಅದು ಪ್ಯಾಕೆಟ್. ಬಟ್ ಅದನ್ನು ಈ ಥರ ಮಾಡಬಹುದಲ್ಲ? ಯಾವ ಥರ ಮಾಡ್ಬೋದು? ಹೌದು, ಈಗ ಹಳ್ಳಿ ಸೈಡಲ್ಲೆಲ್ಲ ಹೀಗೆ ಮಶ್ರೂಮು ಮತ್ತು ಈ ಥರದ್ದು ಮನೆಯಲ್ಲೇ ಸಿಗುತ್ತೆ ತರಕಾರಿಗಳು. ಮತ್ತೆ ಒಂದು ಇದು ಬಾಲಿನ ಹಾಗೆ ಸಣ್ಣ ಸಣ್ಣ ಅದು ಒಂದು ಮಶ್ರೂಮ್ ಇದೆ, ಅದು ಬೇರೆ. ಅದು ಬೇಡ? ಅದು ಬೇರೆ, ಇದು ಬೇರೆ. ಇದು ಆ್ಯಕ್ಚುಲಿ ಏನು ಈ ಥರ ಪೇಟೆಯಲ್ಲಿ ಅಥವಾ ಶಾಪಲ್ಲೇ ಸಿಗುವಂಥದ್ದಲ್ಲ?
ಚೆನ್ನಾಗಿರ್ಬೋದು. 8-9 ಉಂಟು ಅದರಲ್ಲಿ. ಅದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ತಂದು. ಓಕೆ, ಬೇಯಿಲಲ್ಲ ಈಗ ಆಗ್ತದೆ ಇದು. ಓಕೆ, ತೆಗೆದು ಓಕೆ, ಆಲ್ಮೋಸ್ಟ್ ಮಸಾಲೆ ಇಟ್ಟು ಮೊಕ್ಕಲಂಶ ಬೆಂದಿದೆಯಲ್ಲ. ಈಗ ಮಸಾಲೆ ಹಾಕಿ ಕುದಿ ಬಂದರೆ ಸ್ವಲ್ಪ ಕುದಿ ಬರಬೇಕು, ಇಲ್ಲದಿದ್ರೆ ಹಾಳಾಗ್ತದೆ. ಹೌದು ಬೇಕು. ಓಕೆ, ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಕುದಿ ಬರಲೇಬೇಕಲ್ಲ, ಇಲ್ಲಾಂದರೆ ಹಸಿಯ ಫ್ಲೇವರ್ ಸಿಗುತ್ತೆ. ಹೌದು. ಈಗ ನೀರೇನು ಹಾಕ್ಲಿಕ್ಕಿಲ್ಲಲ್ಲ? ಇಲ್ಲ ಇಲ್ಲ, ನೀರು ಹಾಕಿ. ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗಬೇಕಾ? ಸ್ವಲ್ಪ. ಹೌದು. ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಕೂಡ ಆ್ಯಡ್ ಮಾಡಲಿಲ್ಲಲ್ಲ? ಇಲ್ಲ, ಇದೇ ಮಸಾಲೆ ರೆಡಿ ಮಾಡಿದ್ದೇ ಇರೋದು. ಆ್ಯಕ್ಚುಲಿ ಪುಡಿ ಎಲ್ಲ ಇಡ್ಲಿಕ್ಕಿಲ್ಲ. ಹಾಂ, ಇದೇ ಒಳ್ಳೇದಾಗ್ತದೆ, ಚೆನ್ನಾಗಿರುತ್ತಲ್ಲ. ಅದೇ ಒಳ್ಳೆ ಕಲರ್ ಬಂದಿದೆ ನೋಡಿ. ಅದೇ ಚೆನ್ನಾಗಿರೋದು. ಬ್ಯಾಡಿಗೆ ಮೆಣಸಿನ ಕಾಯಿ ಮಿಕ್ಸ್ ಮಾಡಿ ಹಾಕಿದರೆ ಬುತ್ತಿ ಅಂತೂ ರೆಡಿ ಅಂತ ಇರ್ಬೋದಲ್ಲ. 1 ಮಿನಿಟ್ ಇರಲಿ. ಆ್ಯಕ್ಚುಲಿ ನಾರ್ಮಲಾಗಿ ನಾವು ಈ ಥರ ಒಗ್ಗರಣೆ ಎಲ್ಲ ಅಡಿಗೆ ಎಂಡಿಗೆ ಹಾಕ್ತೇವೆ ಒಗ್ಗರಣೆ. ಅದು ಗ್ರೇವಿ ಆದರೆ ಮಾತ್ರ. ಗ್ರೇವಿ ಆದರೆ ಎಂಡಿಗೆ ಹಾಕ್ತದಲ್ಲ. ಈ ಥರ ಮಾಡೋದಾದ್ರೆ ಡ್ರೈ ಆದರೆ ಮೊದಲು ಸಾಸಿವೆ ಕರಿಬೇವು ಒಗ್ಗರಣೆ ಮಾಡೋದು. ಹೌದು. ಗ್ರೇವಿ ಆದರೆ ಎಂಡಿಗೆ ಮಾಡೋದಲ್ಲ. ಈರುಳ್ಳಿ ಒಗ್ಗರಣೆ, ಈರುಳ್ಳಿ ಹಾಕಿ ಕರಿಬೇವು ಸಾಸಿವೆ ಮೇಲ್ಗಡೆ ಒಗ್ಗರಣೆ ಬಿದ್ದರೆ ಎಂಡಿಗೆ. ಇದು ನಾವು ಈಗ ಡ್ರೈ ಮಾಡಿದ ಕಾರಣ ಸ್ವಲ್ಪ ಮೊದಲೇ ಮಾಡಬೇಕು. ಹೌದು. ಓಕೆ. ಎಸ್ ಮ್ಯಾಮ್, ನೀವು ಈಗ ಅಡುಗೆ ಏನೆಲ್ಲ ಬೇರೆ ಬೇರೆ ಸ್ಪೆಷಲ್ ಮಾಡ್ತಾ ಇದ್ದೀರಾ ಮನೇಲಿ? ಈಗ ಮಳೆಗಾಲ ಇದೆಲ್ಲ ಬರುತ್ತಲ್ಲ, ಏನಾದರೂ ಸ್ಪೆಷಲ್ ಏನಿಲ್ಲ, ಮುಂಚೆ ಕಲ್ತದ್ದೇ. ನನ್ನ ಮಕ್ಕಳು ಒಳ್ಳೊಳ್ಳೆ ಮಾಡ್ತಾರೆ ಎಲ್ಲ. ಆ್ಯಕ್ಚುಲಿ ಹಳೆ ನಾನು ಹಳೇದು ಅತ್ತೆಯವರು ಕಲ್ತದ್ದು ಅದೇ ಮಾಡೋದು. ಹಳೆ ಅಡುಗೆನೇ ಚೆನ್ನಾಗಿರುತ್ತೆ ನೋಡಿ, ಆರೋಗ್ಯವಾಗಿರುತ್ತೆ. ಹೌದು. ನನ್ನ ಮಕ್ಕಳಿಗೆ ಇಲ್ಲಿ ಬಂದರೆ ನಾನೇ ಮಾಡುವ ಅಡಿಗೆ ಬೇಕು, ಅವರು ಬರುವುದೇ ಇಲ್ಲ. ಹೌದಲ್ಲ? ಹಾಗೆ ಅವರಿಗೆ ಕರೆದುಕೊಂಡು ಬರ್ತೇನೆ ಒಂದು ಸಲ. ಓಕೆ. ಏನು ಮಾಡ್ತಿದ್ದಾರೆ ಮಕ್ಕಳು? ಮಕ್ಕಳು ಇಬ್ಬರು ಹೌಸ್ ವೈಫ್. ಹೌದು. ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದಾರೆ. ಓಕೆ. ಎಷ್ಟು ಡ್ರೈ ಆಗ್ತಾ ಉಂಟಲ್ಲ? ಹೌದು. ಸ್ವಲ್ಪ ಅದು ಮತ್ತೆ ಒಣಗಿ ಇದು ಡ್ರೈ, ಇದು ಆಫ್ ಮಾಡಿದಾಗ ಕೂಡ ಡ್ರೈ ಆಗ್ತಾ? ಇನ್ನೂ ಕೂಡ ಡ್ರೈ ಆಗ್ತದೆ ಸ್ವಲ್ಪ ತಣ್ಣಗಾದ್ಮೇಲೆ. ಆ್ಯಕ್ಚುಲಿ ಈಗಲೇ ಆಯಿತು. ಖಾರ ತಿನ್ನೋರಿಗೆಲ್ಲ ಇದೇ ಹೀಗೆ ತಿನ್ಬೋದಾ ಅಂತಲ್ಲ? ನೋಡ್ಲಿಕ್ಕೆ ಚೆನ್ನಾಗಿ ಉಂಟು. ಹೌದು, ಚೆನ್ನಾಗಿ ಉಂಟು. ಬಟಾಟೆ ಮತ್ತು ಮಶ್ರೂಮ್. ಹೌದು, ತಣ್ಣಗಾಗುವಾಗ ಇನ್ನೂ ಕೂಡ ಡ್ರೈ ಆಗ್ತದೆ. ಓಕೆ. ಆಯಿತು ನೋಡಿ, ಡ್ರೈ ಆಯಿತು. ಆಯ್ತಲ್ಲ? ಅಳಂಬೆ ಬುತ್ತಿ ರೆಡಿ. ಓಕೆ. ಅಳಂಬೆ ಅಲ್ಲ, ಅಣಬೆ. ಅಳಂಬೆ ನಾವು ಕೊಂಕಣಿಯಲ್ಲಿ ಹೇಗೆ ಹೇಳೋದು? ಅಳಂಬೆ. ಅದಕ್ಕೆ ಒಂದು 0 ಸೇರಿಸ್ಬೇಕಾ? ಅಳಂಬೆ. ಓಕೆ. ಅಣಬೆಗೆ ಬುತ್ತಿ ರೆಡಿ ಅಲ್ಲ? ರೆಡಿ. ಹೌದು. ಓಕೆ. ಪರಿಮಳ ಕೂಡ ಸ್ಪೆಷಲ್ ಆಗಿ ಬರ್ತದೆ ನೋಡಿ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಈಗ ಸರ್ವ್ ಮಾಡೋದಲ್ಲ? ಅಣಬೆ ಬುತ್ತಿ ರೆಡಿಯಾಗಿದೆ. ಕೊಂಕಣಿ. ಓಕೆ. ಇದು ಕೊಂಕಣಿ ಸ್ಪೆಷಲ್ ಅಲ್ಲ? ಕೊಂಕಣಿ. ಓಕೆ. ಕೊಂಕಣಿಯವರೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ? ಎಲ್ಲರೂ ಮಾಡ್ತಾರೆ, ಆದರೆ ನಿಮ್ಮದಲ್ಲಿ ಹೆಸರುಗಳ ಡಿಫ್ರೆಂಟ್ ಆಗಿರುತ್ತಲ್ಲ? ಹೌದು. ಹಾಕಿ, ಫುಲ್ ಹಾಕಿ. ಇದು ರೈಸಿಗೂ ಆಗ್ತದೆ, ದೋಸೆಗೂ ಆಗ್ತದೆ, ಚಪಾತಿಗೂ ಕೂಡ ಆಗ್ಬೋದು ಅಂತ ಕಾಣ್ತದೆ. ಹೌದು. ಆ್ಯಕ್ಚುಲಿ ಆಲೂಗಡ್ಡೆ ಹಾಕಿದ ಕಾರಣ ಚೆನ್ನಾಗಿ ಬರುತ್ತೆ, ಒಳ್ಳೇದು ಬರ್ತದೆ. ಹೌದು. ಓಕೆ. ಬಿಸಿ ಬಿಸಿ ಅಣಬೆ ಬುತ್ತಿ ರೆಡಿ. ಅಣಬೆ ಬುತ್ತಿ ರೆಡಿ ಅಲ್ಲ? ಕೊಂಕಣಿಯಲ್ಲಿ ಹೆಸರು ಹೇಳಿದ್ದು ಅಳಂಬೆ. ಅಳಂಬೆ ಬುತ್ತಿ ರೆಡಿ. ಅಂದರೆ ನೋಡಲಿಕ್ಕೆ, ಅಂದರೆ ಪರಿಮಳ ನೋಡಲಿಕ್ಕೆ ಕೂಡ ಚೆನ್ನಾಗಿ ಹಾಗೆ ಕಾಣ್ತಾ ಉಂಟು. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು, ಕಾಣ್ತಾ ಉಂಟು. ಓಕೆ. ಇದರ ಜೊತೆ ನೀರು ದೋಸೆ ಇದ್ದರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ? ಓಕೆ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಓಕೆ. ರಾಧಾ ಮ್ಯಾಮ್ ಸಾಕಾಗಿರುವಂತಹ ಅಣಬೆ ಬುತ್ತಿ ರೆಡಿ ಮಾಡಿಕೊಡ್ತಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಅಣಬೆ ಬುತ್ತಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಗೆ, ಒಣಮೆಣಸು, ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ 1 ಚಮಚದಷ್ಟು ಹಸಿ ಧನಿಯಾ ಬೀಜ ಹಾಕಿ ರುಬ್ಬಿಕೊಳ್ಳಿ. ಆ ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ, ಮಶ್ರೂಮ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ತರಕಾರಿ ಬೆಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೆರೆಸುತ್ತಾ ಬೇಯಿಸಿ. ನೀರು ಆವಿಯಾಗುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಶ್ರೂಮ್ ಬುತ್ತಿ ಸವಿಯಲು ಸಿದ್ಧ. ಓಕೆ. ನೋಡಿದ್ರಲ್ಲ ಅಣಬೆ ಬುತ್ತಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂರ್ದ, ಐಶ್ವರ್ಯ KD ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿಟ್ಟಿದೆ. ಈಗ ಸ್ಪೆಷಲ್ ಆಗಿ ಹಲಸಿನ ಹಣ್ಣಿದ್ದು ಒಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳೋ. ಎಸ್ ಮ್ಯಾಮ್, ಇವಾಗ ಹಲಸಿನ ಹಣ್ಣಿದ್ದು ಪತೋಲಿ ಆಗ ಬುತ್ತಿ, ಈಗ ಪತೋಲಿ ಅಲ್ಲ, ಈಗ ಇದು ಸ್ವೀಟ್ ಅಲ್ಲ. ಓಕೆ, ರೆಡಿ ಮಾಡುವ. ಓಕೆ, ಫಸ್ಟಿಗೆ ಮಿಕ್ಸ್ ಬೇಕಾ? ಅಂದರೆ ಈಗ ಎಲ್ಲವನ್ನ ಮಿಕ್ಸ್ ಮಾಡ್ತೀರಾ? ಇಲ್ಲ, ಮೊದಲು ಹಲಸಿನ ಹಣ್ಣು ಇದರಲ್ಲಿ ಒಂದು 3-4 ಏಲಕ್ಕಿ ಇಟ್ಟಿದ್ದೇನೆ. ಏಲಕ್ಕಿ ಹಾಕಿ ಪರಿಮಳಕ್ಕೆ, ಸ್ಮೆಲ್ಲಕ್ಕೆ. ಹೌದು, ಅದೆಲ್ಲ ಈಗ ಸ್ಪೆಷಲ್ ಆಗಿ ಈಗ ಮೊದಲು ಹಲಸಿನ ಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಓಕೆ ಗ್ರೈಂಡ್ ಮಾಡಬೇಕು. ಓಕೆ, ಸ್ವಲ್ಪ ತೆಂಗಿನ ತುರಿ ಅಲ್ಲ, ಸ್ವಲ್ಪ. ನೀವು ಹಲಸಿನ ಹಣ್ಣನ್ನೆಲ್ಲ ಹೇಗೆ ಕಟ್ ಮಾಡೋದು? ಈಗ ನಮ್ಮ ಹಳೆ ಕಾಲದಲ್ಲೆಲ್ಲ ಈಗ ಜಾಸ್ತಿ ಹಲಸಿನ ಹಣ್ಣೆಲ್ಲ ನಮ್ಮ ಅಲ್ಲಿ ಕೇರಳದಲ್ಲಿ ನಮಗೆ ಹಿತ್ತಲಿನಲ್ಲಿಯೇ ಉಂಟು. ಕಟ್ ಮಾಡುವಂಥದ್ದೇ ಉಂಟಾ? ಅಲ್ಲ, ನಮಗೆ ಆಗ್ತದೆ ಅಲ್ಲಿ. ಅಲ್ಲ, ಹಲಸಿನ ಹಣ್ಣು. ಹೌದು. ಓಕೆ ಓಕೆ, ಅಲ್ಲ ನಾನು ಹೇಳಿದ್ದು ಈಗ ಈ ಥರ ಕಟ್ ಮಾಡ್ತಾರಲ್ಲ, ಮರದ್ದು ಬರುತ್ತೆ ನೋಡಿ, ಅದನ್ನು ಕಟ್ ಮಾಡೋದು ಹಳೆ ಕಾಲದಲ್ಲ. ನಮ್ಮ ಯಜಮಾನ್ರೆ ಮಾಡೋದು ಕಟ್ಟೆಲ್ಲ. ಇದು ಸ್ವಲ್ಪ ತೆಂಗಿನಕಾಯಿ, ಓಕೆ, ಮತ್ತೆ ಒಂದು ಇಷ್ಟೇ ಉಪ್ಪು, ಒಂದು ಚಿಟಿಗೆ ಉಪ್ಪಲ್ಲ. ಹೌದು, ಇಷ್ಟೇ. ಇದು ಒಂದು ನೀರು ಇಡದೆ ಗ್ರೈಂಡ್ ಮಾಡಬೇಕು. ನೀರು ಇಡದೆ ಗ್ರೈಂಡ್ ಮಾಡಬೇಕಾ? ಇದು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಯೇ ಬೇಕಲ್ಲ? ಹೌದು, ಗಟ್ಟಿ ಬೇಕು ಅದು. ಓಕೆ, ಓಕೆ, ಇದು ಡ್ರೈ ಆಗಿದೆ. ಇದು ಗ್ರೈಂಡ್ ಆಗಿದೆ. ಇದರಲ್ಲಿ ಮತ್ತೆ ಇದು ಉಂಟು, ಬೆಟ್ಟಿಗೆ ಅಕ್ಕಿ ಇಡ್ಲಿಕ್ಕೆ ಉಂಟು. ಅದರ ಒಟ್ಟಿಗೆ ಪುನಃ ಗ್ರೈಂಡ್ ಆಗ್ತದೆ. ಓಕೆ, ಅದೇ ನೀವು ಹೇಳಿದ್ರಿ ಹಲಸಿನ ಹಣ್ಣು ಕೊಯ್ಲಿಕ್ಕೆಲ್ಲ ಯಾರು ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಅಂತ. ಅಡಿಗೆಗೆಲ್ಲ ಹೆಲ್ಪ್ ಮಾಡ್ತಾರಾ ಹೇಗೆ ಮನೆಯಲ್ಲಿ? ಹೌದು, ಅಡಿಗೆ ಅವರೇ ಮಾಡೋದು ಅಂತ? ಇಲ್ಲ ಇಲ್ಲ ಇಲ್ಲ, ಅಡಿಗೆ ನಾನು ಮಾಡೋದು. ಓಕೆ, ಹೆಲ್ಪ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದು ಯಾರು ಮಾಡ್ತಾರಲ್ಲ, ಹಾಗೆಲ್ಲ ಹೆಲ್ಪ್ ಮಾಡಿದರೆ ಬೇಗ ಅಡಿಗೆ ಆಗುತ್ತೆ ಅಲ್ಲ ಮನೆಯಲ್ಲಿ. ಓಕೆ, ಇದರಲ್ಲಿ ನೀರು ಇರಬಾರ್ದು. ನೀರಿದ್ರೆ ಅದು ಅದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ಲಿಕ್ಕಿಲ್ವಾ ಇದಕ್ಕೆ? ಈಗ ಮತ್ತೆ ಬೆಲ್ಲ ಇಡುವಾಗ ಅದಕ್ಕೆ ನೀರು ಬಿಡ್ತದೆ. ನೀರು ಬಿಡ್ತದೆ. ಹೌದು. ಓಕೆ, ಕರೆಕ್ಟ್ ಅಳತೆ ನೋಡಿ ಹಾಕ್ತಿದ್ದೀರಾ ನೀವು. ನೀರು ಬೇಕಿದ್ರೆ ಹಾಕೊಳ್ಳೋದು? ಸ್ವಲ್ಪ ನೀರು, ಸ್ವಲ್ಪ ಹೆಚ್ಚಿರಬಾರ್ದು. ನೀರು ಹಾಕದಿದ್ರೆ ಸಮಾಧಾನ ಇಲ್ಲಲ್ಲ? ಅಲ್ಲಲ್ಲ, ಅದು ಹೆಚ್ಚಾದರೂ ಹೋಗ್ತದೆ. ಸಾಕು ಸಾಕಾ? ನೋಡಿ ಹಾಕು. ಆಮೇಲೆ ಬೇಕಿದ್ರೆ ಹಾಕೊಳ್ಬೋದು. ಇದು ನೈಸ್ ಆಗೋವರೆಗೆ ಓಕೆ, ಗ್ರೈಂಡ್ ಮಾಡಿ. ನೀರಿಡದೆ ಹೀಗೆ ನೀರು ಇಡದಿದ್ರೆ ಸ್ವಲ್ಪ ಒಳ್ಳೆಯದಾಗಿದೆ. ಓಕೆ, ನಾವು ಜಾಸ್ತಿ ನೀರು ಹಾಕಿದ್ರೆ ಫುಲ್ ನೀರು ಹಾಕಿತ್ತಲ್ಲ. ಹಲಸಿನ ಹಣ್ಣಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ? ನೀರಿರುತ್ತೆ. ಹೌದು ಹೌದು. ಸಾಕಾಗುತ್ತೆ ಅಷ್ಟು? ಹೌದು, ಬೆಲ್ಲ ಇಡುವಾಗ ಸರಿ ಆಗ್ತದೆ. ಇದಕ್ಕೆ ಒಂದು ಸ್ಪೂನು ಹಲಸಿನ ಹಣ್ಣಿಗೆ ಸಿಹಿ ಉಂಟಲ್ಲ, ಅದಕ್ಕೆ ಬೆಲ್ಲ ಸ್ವಲ್ಪ ಇಟ್ಟರೆ ಸಾಕು. ಹೀಗೆ ಗ್ರೈಂಡ್ ಮಾಡಿದರೆ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ಹಿಟ್ಟಂತೂ ರೆಡಿ ಅಂತ ಹೇಳ್ಬೋದಲ್ಲ. ನಾವು ಬೆಲ್ಲ ಹೊಡಿ ಹಾಕಿದ ಕಾರಣ ಜಾಸ್ತಿ ಮಿಕ್ಸ್ ಆಗಬೇಕು ಅಂತಿಲ್ಲಲ್ಲ. ಓಕೆ, ಓಕೆ, ಈಗ ತೆಂಗಿನಕಾಯಿ ಮತ್ತು ಬೆಲ್ಲ ಇಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸಿಹಿ ಚೂರ್ಣ ಮಾಡಲಿಕ್ಕೆ ಉಂಟು. ಸ್ವಲ್ಪ ಈಗ ಬೆಲ್ಲ ಹಾಕ್ತಿದ್ರಲ್ಲ, ಸ್ವಲ್ಪ ಬೆಲ್ಲ ಸಾಕು, ಅದಕ್ಕೆ ಸಿಹಿ ಉಂಟಲ್ಲ. ಓಕೆ, ಬೆಲ್ಲ ಮತ್ತು ಕಾಯಿ ಸೇರಿದರೆ ಕಾಯಿ ಬೆಲ್ಲ ಅದೇ ಅಲ್ವಾ ಹೇಳೋದು? ಕಾಯಿ ಬೆಲ್ಲ ಅಂತ ಹೇಳಿದರೆ ಹೌದಾ? ಕಾಯಿ ಬೆಲ್ಲ ಮಿಕ್ಸ್, ಬೆಲ್ಲ ಮತ್ತು ಕಾಯಿ ಸೇರಿದರೆ ಕಾಯಿ ಬೆಲ್ಲ ಆಗುತ್ತೆ ನೋಡಿ. ಇದನ್ನು ನಾವೀಗ ಏನು ಅರಿಶಿನ ಎಲೆಗೆ ಇದು ಇಟ್ಟು ಮಧ್ಯದಲ್ಲಿ ಆವಿಯಲ್ಲಿ ಬೇಯಿಸು. ಓಕೆ, ಹಾಗಾದ್ರೆ ನಾವೀಗ ಇದನ್ನು ಇಡುವುದಾ? ಹೌದು, ಪಾತ್ರೆ ಇಡುವುದಲ್ಲ. ಓಕೆ, ಒಲೆ ಉರಿಸಬೇಕು. ಮನೆಯಲ್ಲೆಲ್ಲ ಮಾಡೋದಾದ್ರೆ ದೊಡ್ಡ ಪಾತ್ರೆ ಇರುತ್ತಲ್ಲ? ಹೌದು, ದೊಡ್ಡ ಪಾತ್ರೆ. ಇದು ಹಳದಿ ಎಲೆಯಲ್ಲಿ ಇಡುವುದು, ಗ್ರೈಂಡ್ ಮಾಡಿದ್ದು. ಓಕೆ, ಬೆಲ್ಲಕಾಯಿ ರೆಡಿ, ಆಮೇಲೆ ಗ್ರೈಂಡ್ ಮಾಡಿದ್ದು ಕೂಡ ರೆಡಿ. ಕರೆಕ್ಟಾಗಿ ಒಂದೊಂದು ಸ್ಪೂನ್ ಇಡುವುದು ಇದರಲ್ಲಿ.
ಒಂದೊಂದು ಸ್ಪೂನ್ ಅಲ್ಲ? ಹೌದು. ಮತ್ತೆ ಅದು ಸಾರಿಸ್ಲಿಕ್ಕೆ ಉಂಟು. ದೊಡ್ಡ ಎಲೆ ಆದ್ರೆ ನಾವು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಬೋದಲ್ಲ? ಅರಿಶಿನ ಎಲೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ. ಹೌದು. ಇದು ಹೌದು. ಅರಿಶಿನ ಎಲೆ ಕೂಡ ದೊಡ್ಡ ಸಿಕ್ಕಿದ್ರೆ ಅದ್ರಲ್ಲಿ ಕೂಡ ಮಾಡೋದು, ದೊಡ್ಡ ಮಾಡ್ಕೊಳ್ಬೋದಲ್ಲ? ಇದಂತೂ ಈಗ ನೀವು ಚಿಕ್ಕ ಚಿಕ್ಕ ಅಕ್ಕಿ ಹೀಗೆ ತೆಳು ಮಾಡಿ ಇದನ್ನು ಮಿಡ್ಲಿಗೆ ಈಗ ಏನು? ಹೌದು, ಕಾಯಿದೆಲ್ಲ ಇಡೋದು ಮಿಡ್ಲಿಗೆ ಇದು ಇಡೋದು. ಅದೇ ಗೊತ್ತು. ಇನ್ನೂ ದಪ್ಪ ಆಗ್ಬೇಕಿತ್ತಾ ಏನು? ಇಲ್ಲ ಇಲ್ಲ ಇಲ್ಲ, ಸಾಕಾಗುತ್ತಾ? ಕರೆಕ್ಟ್ ಆಗಿದೆ. ದಪ್ಪ ಆಗಿದ್ರೆ ಮತ್ತೆ ಗಟ್ಟಿ ಆಗ್ತದೆ. ಓಕೆ. ಹೌದು. ನೀವೀಗ ಇದರ ಮೇಲೆ ಇನ್ನೂ ವಾಪಸ್ ಹಾಕಲ್ಲ, ಅದನ್ನೇ ಮಡಚಿ ಇಡುದಾ? ಇಲ್ಲ, ಇದು ಇಟ್ಟು ಅದನ್ನೇ ಹೀಗೆ ಮಡಚಿ ಓಕೆ. ಹೀಗೆ ನೋಡಿ, ಹೀಗೆ ಮಧ್ಯದಲ್ಲಿ ಇಟ್ಟು ಆಗ ಒಳ್ಳೆ ರುಚಿ ಬರ್ತದೆ, ಚೆನ್ನಾಗಿ ಬರುತ್ತೆ. ಹೌದು. ಬೆಂದಾದ ನಂತರ ಎಲೆ ಬಿಟ್ಟುಕೊಳ್ತದಲ್ಲ, ಮತ್ತೆ ಈ ಟರ್ಮರಿಕ್ ಎಲೆದು ಪರಿಮಳ ಬೇಯಿಸುವಾಗ ಬರುವುದು. ಹೌದು ಹೌದು, ಅರ್ಧ ಆಗುವಾಗ ಪರಿಮಳ ಬರುತ್ತೆ. ಪರಿಮಳ ಹೌದು, ಹೊರಗೆ ಕೂಡ ಬರ್ತದೆ. ಓಕೆ. ಆ್ಯಕ್ಚುಲಿ ಇದಕ್ಕೆ ಸಾರು ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದು. ನನಗೆ ನೆನಪಿಲ್ಲ. ಇದು ಬೆಣ್ಣೆ ಇದ್ರೆ ಒಳ್ಳೇದು, ಬೆಣ್ಣೆ ತುಪ್ಪ ಇದ್ರೆ ಒಳ್ಳೇದು. ಹೌದು. ಓಕೆ, ಇದಾಯಿತು. ಇದರಲ್ಲಿ ಇಡೋದು. ಜಾಸ್ತಿ ಮಾಡಿಸ್ಬೇಕು ಅಂತಿಲ್ಲ, ಅಷ್ಟೇ ಅಷ್ಟೇ. ಹೌದು. ಹಾಗೆ ಮಡಚಿ ಇಡೋದಲ್ಲ? ಹೌದು, ಇದು ನಮ್ಮ ಅತ್ತೆಯವರೆಲ್ಲ ಮಾಡ್ತಿದ್ದು. ಹೌದು, ಇದು ಹಳೆ ಕಾಲದ ಅಡುಗೆ ಸ್ಟೈಲ್. ಹೌದು, ಒಳ್ಳೇದಾಗ್ತದೆ ಇದು ತಿನ್ನಲಿಕ್ಕೆ. ಹೌದು, ಚೆನ್ನಾಗಿರುತ್ತೆ. ನಾನು ತಿಂದಿದ್ದೇನೆ ಆ್ಯಕ್ಚುಲಿ. ಬಟ್ ಇದು ನಮ್ಮಲ್ಲೆಲ್ಲ ಹೇಗೆ ಇನ್ನೂ ದೊಡ್ಡ ಮಾಡ್ತಾರೆ. ಬೇರೆ ಎಲೆಯಲ್ಲಿ ಕೂಡ ಮಾಡ್ತಾರೆ, ಅದರ ಹೆಸರು ಗೊತ್ತಿಲ್ಲ ನನಗೆ. ಇದರಲ್ಲೂ ಮಾಡ್ತಾರೆ, ಮತ್ತೆ ಬಾಳೆ ಎಲೆಯಲ್ಲಿ ಮಾಡ್ತಾರೆ. ಅರಿಶಿನ ಎಲೆ ಸಿಗದವರು ಬಾಳೆ ಎಲೆಯಲ್ಲಿ ಮಾಡ್ತಾರೆ. ಇದು ಸ್ವಲ್ಪ ಟೈಮ್ ಆಯ್ತು. ಓಕೆ, ಮುಚ್ಚಿಡ್ಬೇಕಲ್ಲ? ಇದು ಈಗ ಕರೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತಲ್ಲ? ಆಲ್ಮೋಸ್ಟ್ ಈಗ ಒಂದು 10 ರಿಂದ 15 ನಿಮಿಷ ಬೇಯಬೇಕಲ್ಲ? ಬಂದ ನಂತರ ಯಾವ್ದು ಹೇಳಿದ್ದು ನೀವು? ಹಲಸಿನ ಹಣ್ಣಿನ ಪತೋಳಿ ರೆಡಿ ಅಂತ ಹೇಳೋದು. ಓಕೆ. ಹಲಸಿನ ಹಣ್ಣಿಂದ ಬೇರೆ ಏನೆಲ್ಲ ನೀವು ಟ್ರೈ ಮಾಡ್ತಿದ್ರಿ? ಈಗ ಹೇಗೋ ಹಲಸಿನ ಹಣ್ಣೆಲ್ಲ ವಡ ಮಾಡ್ತೇವೆ. ವಡ ಮಾಡ್ತೀರಾ? ಮತ್ತೆ ವಡ ಅಂದ್ರೆ ಸಣ್ಣ ಸಣ್ಣದು, ಅದಕ್ಕೆ ಮುಳಿಕ್ ಅಂತ ಹೇಳ್ತೇವೆ. ಹೌದು, ಅದು ನಾವು ಕೂಡ ಹಾಗೆ ಹೇಳೋದು, ಮುಳಿಕ್ ಅಂತ ಹೇಳ್ತೇವೆ. ಮತ್ತೆ ಗೇರು ಬೀಜ ಎಲ್ಲ ಇಟ್ಟು ಇಡ್ಲಿ ಮಾಡ್ತೇವೆ. ಇಡ್ಲಿ ಮಾಡ್ತೀರಾ ಹಲಸಿನ ಹಣ್ಣು? ಹೌದು. ಇದು ಹೀಗೆ ಗ್ರೈಂಡ್ ಮಾಡಿ ಬೆಳ್ತಿಗೆ ಅಕ್ಕಿ, ಹಲಸಿನ ಹಣ್ಣು, ಬೆಲ್ಲ ಇಟ್ಟು ಇಡ್ಲಿ ಮಾಡಿದಾಗೆ ಹಲಸಿನ ಹಣ್ಣು ಆಡ್ ಮಾಡೋದು. ಮತ್ತೆ ದೋಸೆ ಮಾಡ್ತೇವೆ. ದೋಸೆ, ಹೌದು. ಇಡ್ಲಿ ಮಾಡಿದ ಮೇಲೆ ಅದೇ ಬಂದಿಂದ ದೋಸೆ ರೆಡಿ ಆಗುತ್ತೆ. ಮತ್ತೆ ರುಚಿ ಮಾತ್ರ ಇದಕ್ಕೆ. ಇದು ಚೆನ್ನಾಗಿದೆ. ಮತ್ತೆ ಇದು ಆಕ್ಚುಲಿ ಕಾಯಿ ಬೆಲ್ಲ ಹಾಕಿ ಉಂಟು. ಹೌದು, ಕಾಯಿ ಬೆಲ್ಲ ಹಾಕಿದ ಕಾರಣ ರುಚಿ ಟೇಸ್ಟ್ ಅಂತ. ಅದು ಎಲೆದು ಅರಿಶಿನ ಎಲೆದು ಮಾಡಿ ಶ್ರಾವಣ ಮಾಸದಲ್ಲಿ ಎಲ್ಲ ಮಾಡುದು ಮಾಡ್ತಾರಲ್ಲ? ಶ್ರಾವಣ ಮಾಸದಲ್ಲಿ ಇದನ್ನ ಇದು ಮತ್ತೆ ಹೀಗೆ ಬೆಳ್ತಿಗೆ ಅಕ್ಕಿ ಇಟ್ಟು ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಈ ತರದೆಲ್ಲ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ. ಮತ್ತೆ ಅದರ ಪರಿಮಳ ನೋಡಿ ಚೆನ್ನಾಗಿ ಬರ್ತದಲ್ಲ, ಆ ಎಲೆಯ ಪರಿಮಳ. ಈ ಹಬ್ಬದ ಟೈಮಲ್ಲೆಲ್ಲ ಈ ತರದ ಅಡುಗೆ ಮಾಡಿದ್ರೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಹೌದು, ಚೆನ್ನಾಗಿರುತ್ತಲ್ಲ? ಓಕೆ, ಬೇಯಲಿಲ್ಲ ಹಾಗಾದ್ರೆ ಈಗ? ಹೌದು, ಸ್ವಲ್ಪ ಬೇಯಬೇಕು. ಇದು ಈಗ ಆಯ್ತು. ಓಕೆ, ಆಲ್ಮೋಸ್ಟ್ ಬೆಂದಿದಲ್ಲ? ಒಂದು 10 ನಿಮಿಷ ಬೆಂದಿದೆ ಅಂತಲ್ಲ? ಆಫ್ ಮಾಡೋದಾ? ತೆಗಿದಾ? ಹೌದು. ಓಕೆ, ಎಸ್, ನೋಡಿ ಹೇಗೆ ಗಮ್ ಅಂತ. ಈಗ ತೆಗಿತೇನೆ. ಓಕೆ, ಪರಿಮಳ ಕೂಡ ಹಾಗೆ ಬರ್ತುಂಟು. ಹಲಸಿನ ಹಣ್ಣಿನ ಪತೋಳಿ ರೆಡಿ ಅಲ್ಲ? ಹಳದಿ ಎಲೆಯಲ್ಲಿ ಮಾಡಿದ ಪತೋಳಿ. ತೆಗಿಯುವಾಗ ಜಾಗ್ರತೆ ಆಗಬೇಕಲ್ಲ? ಬಿಸಿ ಬಿಸಿ ಉಂಟು, ತೆಗಿಬೇಕಾ? ಓಕೆ, ನನಗೆ ಸ್ವಲ್ಪ ಬಿಸಿ ಮುಟ್ಲಿ ಅಂತೇಳಿ ನಾನು ರಪ್ಪ ಅಂತ ಹೇಳಿದ್ರಲ್ಲ, ಒಳ್ಳೆ ಬೆಂದಿದೆ. ಓಕೆ, ಓಕೆ, ಈಗ ಸರ್ವ್ ಮಾಡೋದಲ್ಲ? ಇದಕ್ಕೆ ಬೆಣ್ಣೆ ಇದ್ರೆ ಒಳ್ಳೇದು. ಮೇಲ್ಗಡೆ ಬೆಣ್ಣೆ ಹಾಕಿದ್ರೆ, ಬೆಣ್ಣೆ ತುಪ್ಪ ಹಾಗೂ ಹೀಗೆ ತಿನ್ಬೋದು. ಹೀಗೆ ತಿನ್ಬೋದಿಲ್ಲ. ಹಲಸಿನ ಹಣ್ಣಿನ ಪತೋಳಿ
ಪತ್ತೋಳಿ ರೆಡಿ, ಬಿಸಿ 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 ಬಿಸಿಯಾದ ಹಲಸಿನ ಹಣ್ಣಿನ ಪತ್ತೋಳಿ ರೆಡಿ ಎಲೆಯಲ್ಲಿ ಮಾಡಿ. ಹೌದು, ಚೆನ್ನಾಗಿಂಟು ನೋಡಿ, ಪರಿಮಳ ಗಮ್ಮದ ಬರ್ತುಂಟು. ಹಾಗೆ ಇದು ನೀವು ಚಿಕ್ಕ ಚಿಕ್ಕದು ಮಾಡಿದ್ದೀರಾ, ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ತಿನ್ಬೋದಲ್ಲ, ಇದಕ್ಕಿಂತ ದೊಡ್ಡ ಕೂಡ ಮಾಡ್ಬೋದಲ್ಲ, ಸ್ವಲ್ಪ ದಪ್ಪ ಕೂಡ ಮಾಡ್ಬೋದು. ಹೌದು, ಇದನ್ನು ನೀವು ಅದೇ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿನ್ಬೇಕು, ಇಲ್ಲ ಹಾಗೆ ತಿನ್ಬೋದು. ಓಕೆ, ನಾವಾಗ ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಪತ್ತೋಲಿ ರೆಡಿ ಮಾಡಿಬಿಡ್ತಾರೆ. ಪರಿಮಳ ಅಂತೂ ಹಾಗೆ ಮುಗಿ ಹೊಡಿತಾ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಹಲಸಿನ ಹಣ್ಣಿನ ಪತೋಲಿ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಹೆಚ್ಚಿದ ಹಲಸಿನ ಹಣ್ಣಿಗೆ ಏಲಕ್ಕಿ, ತೆಂಗಿನ ತುರಿ 4ರಿಂದ 5 ಚಮಚದಷ್ಟು, ಚಿಟಕಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ನೀರು, 2 ಚಮಚದಷ್ಟು ಬೆಲ್ಲ ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಬೆರೆಸಿಕೊಳ್ಳಿ. ಆ ನಂತರ ಅರಿಶಿನ ಎಲೆಯ ಮೇಲೆ ರುಬ್ಬಿದ ಅಕ್ಕಿಯ ಹಿಟ್ಟನ್ನು ಸಾರಿಸಿ ಮೇಲಿನಿಂದ ಕಾಯಿ ಬೆಲ್ಲದ ಮಿಶ್ರಣ ಉದುರಿಸಿ ಮಡಚಿಕೊಳ್ಳಿ. ಬಳಿಕ ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಆರೋಗ್ಯಕರವಾದ ಹಲಸಿನ ಹಣ್ಣಿನ ಪತೋಲಿ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಬುತ್ತಿ, ಇನ್ನೊಂದು ಪತೋಲಿ ಅಲ್ಲ, ಯಾವ್ದು ನೋಡು? ಫಸ್ಟಿಗೆ ಖಾರದಿಂದ ಸ್ವೀಟಿಗೆ ಹೋಗೋಣ. ಹೌದು, ಖಾರ ಮಾಡಿ. ಓಕೆ, ಖಾರ ಈಗ ಸರಿ, ಉಪ್ಪು ಎಲ್ಲ ಚೆನ್ನಾಗಿದೆಲ್ಲ, ಸ್ವಲ್ಪ ಆರಿದೆಲ್ಲ, ತಣ್ಣಗಾಗಿರ್ಬೋದು. ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಹೀಗೆ ತಿನ್ನಲಿಕ್ಕೆ ಚೆನ್ನಾಗಿ ಉಂಟಲ್ಲ, ಹಾಗೆ ತಿನ್ಬೋದು. ಅಂದರೆ ನಾವು ನಾರ್ಮಲಾಗಿ ಪತ್ರೊಡೆಲ್ಲ ತಿಂತೇವಲ್ಲ, ಅದೇ ಥರದ ಹಾಗೆ ತಿನ್ನೋದು. ಆ ಥರ ಟೇಸ್ಟ್ ಅಂತೂ ಗಮ್ಮದುಂಟು. ಆ್ಯಕ್ಚುಲಿ ಇದಕ್ಕೆ ನೀವೇನು ಚಪಾತಿ ಅಥವಾ ನೀರು ದೋಸೆ ಎಲ್ಲ ತಿನ್ಬೋದಲ್ಲ. ರೈಸಿಗೆ ಒಳ್ಳೆದಾಗುತ್ತಾ? ನಾವು ರೈಸಿಗೆ ಮಾಡೋದಲ್ಲ, ಮತ್ತೆ ಉಳಿದ್ರೆ ದೋಸೆಗೆಲ್ಲ ಚೆನ್ನಾಗಿದೆ ಮ್ಯಾಮ್. ಪಕ್ಕ ಏನು ಅದಕ್ಕೆ ನೀವು ಅದೇ ಆಲೂಗಡ್ಡೆ ಹಾಕಿದ ಕಾರಣ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಸ್ವೀಟ್ ಅಲ್ಲ. ಓಕೆ, ಆ್ಯಕ್ಚುಲಿ ಇದನ್ನು ಬಿಸಿ ಬಿಸಿ ಉಂಟು. ಇದಂತೂ ಗಮ್ಮತ್ತುಂಟು ನೋಡಿ, ಒಂಥರ ಸ್ವೀಟ್, ಅಂದರೆ ಕಾಯಿ ಬೆಲ್ಲ ಎಲ್ಲ ಹಾಕಿದ ಕಾರಣ ಸ್ವೀಟ್ ಅಂತೂ ಚೆನ್ನಾಗುಂಟು. ಆ್ಯಕ್ಚುಲಿ ಇದು ಹಲಸಿನ ಹಣ್ಣು ಆ ಸೀಸನ್ ಟೈಮಲ್ಲಿ ಇದನ್ನು ಪಕ್ಕ ಮಾಡಲೇಬೇಕಲ್ಲ, ಅಂದರೆ ಮಿಸ್ ಮಾಡಿಕೊಡ್ಬೇಕು. ಹಲಸಿನ ಹಣ್ಣು ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿಂದರೆ ಟೇಸ್ಟ್ ಒಂದು ಗಮ್ಮತ್. ಹೌದು, ಅದು ಸ್ಪೆಷಲ್ ಆಗಿ ಈ ಥರ ಕಾಯಿ ಬೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ಅದು ಅರಿಶಿನ ಎಲೆಯಲ್ಲಿ ಮಾಡಿದ್ರಲ್ಲ, ಅದು ಪರಿಮಳ ಹಾಗೆ ಗಮ್ಮತ್ ಚೆನ್ನಾಗುಂಟು. ಇದನ್ನಂತೂ ಎಲ್ಲರೂ ಮನೆಯಲ್ಲವರು ಯಾರು ಮಾಡಿದ್ರೆ ಉಂಟಲ್ಲ ಎಲ್ಲ ಖಾಲಿ ಮಾಡ್ಬೋದು. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಸಂತೋಷ ಆಯಿತು. ಹಾಂ, ಸರಿ ಆಯಿತು, ಮಾಡಿದ್ದಕ್ಕೆ ಖುಷಿ ಆಯಿತು ಅಲ್ಲ. ಆ್ಯಕ್ಚುಲಿ ಅದೇ ನಾರ್ಮಲ್ ಆಗಿ ಹಲಸಿನ ಸೀಸನ್ನಲ್ಲಿ ಈ ಥರದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಶ್ರೂಮ್ದು ನೀವೇನು ಬುತ್ತಿ ಮಾಡಿದ್ರಿ ಅದು ಕೂಡ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಸ್ಪೆಷಲ್ ಆಗಿ ಅಣಬೆ ಬುತ್ತಿ ಮತ್ತು ಹಲಸಿ ಹಣ್ಣಿನ ಪತ್ತೋಲಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ಪತ್ತೋಲಿ ಅಂತೂ ಈಗ ಸೀಸನ್ ಟೈಮ್ ಹಲಸಿದ್ದು, ಹಾಗಾಗಿ ನೀವು ಮನೆಯಲ್ಲಿ ಅಂತೂ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ KT ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.